ದೇಶದ ಒಳಗೆ ಹತ್ತಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಾ ಅದ್ಭುತವಾದಂತಹ ಕಾಯಕಗಳನ್ನು ಕೇಂದ್ರದ ಬಿಜೆಪಿ ಸರ್ಕಾರ ಮಾಡುತ್ತಾ ಬಂದಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಅವರು ಸುರತ್ಕಲ್ನ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು. ಇದೇ ವೇಳೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು, ನಮ್ಮ ಸರ್ಕಾರವು ಚತುಷ್ಪಥ ರಸ್ತೆಯನ್ನ ಷಡ್ಪಥ ರಸ್ತೆಯಾಗಿ ಪರಿವರ್ತನೆ ಮಾಡುತ್ತಿದೆ. ಷಡ್ಪಥ ರಸ್ತೆ ಕಾಂಕ್ರೀಟೀಕರಣಕ್ಕೆ ಅನುಮತಿ ಸಿಕ್ಕಿದ್ದು, ಮುಕ್ಕ ಬಿಸಿ ರೋಡ್ನಿಂದ ಗುಂಡಿಯ ಸಂಪೂರ್ಣವಾಗಿ ಕಾಂಕ್ರೀಟ್ ರೋಡ್ ಆಗುತ್ತಿದೆ ಎಂದರು. ಇನ್ನು ಎಲ್ಲಾ ಸೇತುವೆಗಳು ಎನ್ಐಟಿಗೆ ಮುಖಾಂತರ ಆಗಲಿದ್ದು, ಹೊಸ ಯೋಜನೆಗಳ ಪ್ರಸ್ತಾವಗಳ ಮೂಲಕ ಮುಕ್ಕ ಬಿಸಿ ರೋಡ್ ವರೆಗಿನ ಎಲ್ಲಾ ರಸ್ತೆಗಳು ಮರು ವಿನ್ಯಾಸಗೊಳ್ಳಲಿದ್ದು, ಹೊಸ ಸೇತುವೆಗಳು ನಿರ್ಮಾಣವಾಗಲಿದೆ ಎಂದು ಹೇಳಿದರು. ಪರಮ ವೈಭವ ಸ್ಥಿತಿಗೆ ಭಾರತವನ್ನು ಕೊಂಡೊಯ್ಯುವುದು ಹೇಳಿದರೆ ಏನು ಕೇಳಿದರೆ, ಆರ್ಥಿಕವಾಗಿರ್ತಕ್ಕಂಥ ರೂಪಾಯಿಗಳನ್ನು ಡಾಲರ್ ಮೌಲ್ಯಕ್ಕೆ ಏರಿಸುವುದಲ್ಲ, ಭಾರತದ ಮೌಲ್ಯಗಳನ್ನು ಜಗತ್ತಿಗೆ ಕೊಡ್ತಕ್ಕಂಥ ಕಾರ್ಯದ ಮುಖಾಂತರ, ಭಾರತೀಯ ಮೌಲ್ಯಗಳನ್ನು ಜಗತ್ತಿಗೆ ತೋರಿಸುವುದರ ಮುಖಾಂತರ ಜಗದ್ಗುರು ಭಾರತ ನಿರ್ಮಾಣ ಅನ್ನುವಂಥ ಪರಿಕಲ್ಪನೆ ಅಡಿಯಲ್ಲಿ ನಮ್ಮ ಸರ್ಕಾರದ ರಚನೆ ಆಯಿತು. ಇವತ್ತು ಯೋಗ ದಿನಾಚರಣೆಗಳನ್ನು ಮಾಡುವುದರ ಮುಖಾಂತರ ಭಾರತದ ಯೋಗದ ಮೌಲ್ಯಗಳನ್ನು ಜಗತ್ತಿಗೆ ಸಾರುವುದರ ಮುಖಾಂತರ 192 ರಾಷ್ಟ್ರಗಳಲ್ಲಿ ಯೋಗ ದಿನಾಚರಣೆಯನ್ನು ಮಾಡ್ತಕ್ಕಂಥ ಕಾಯಕಗಳು, ಸಾಂಸ್ಕೃತಿಕ ಪರಂಪರೆಗಳನ್ನು ಜಗತ್ತಿಗೆ ತೋರಿಸುವಂಥ ಕೆಲಸ, ಆರ್ಥಿಕ ಸುದೃಢೀಕರಣದ ಅಡಿಯಲ್ಲಿ GDPಯಲ್ಲಿ 7.7 ಮಾಡುವುದರ ಮುಖಾಂತರ ಜಗತ್ತಿನಲ್ಲಿ ನಂಬರ್ 1ನೇ ಸ್ಥಾನಕ್ಕೆ ತರತಕ್ಕಂಥ ಕೆಲಸ ಕಾರ್ಯಗಳು, ಸರ್ಜಿಕಲ್ ಸ್ಟ್ರೈಕಿನ ಮುಖಾಂತರ ಜಗತ್ತಿಗೆ ಭಾರತದ ಸೇನೆಯ ಪರಾಕ್ರಮವನ್ನು ತೋರಿಸುವಂಥ ಕೆಲಸ ಕಾರ್ಯಗಳು, ಕಾಶ್ಮೀರದಂಥ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿರ್ತಕ್ಕಂಥ ಅಧಿಕಾರ ಕಳ್ಕೊಂಡ್ರೂ ಇತ್ಯರ್ಥ ಮಾಡತಕ್ಕಂಥ ಚಾಣಾಕ್ಷತನ. ಈ ಸಂದರ್ಭ ಮಾಧ್ಯಮಗೋಷ್ಠಿಯಲ್ಲಿ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಇನ್ನಿತರರು ಹಾಜರಿದ್ದರು.